ಕೊರೋನಾ ಎರಡನೇ ಅಲೆಯ ಜೊತೆಗೆ ಬಣ್ಣ ಬಣ್ಣದ ಫಂಗಸ್ ಇನ್ಫೆಕ್ಷನ್ಗಳು ವ್ಯಾಪಕವಾಗಿ ಕಾಣಿಸಿಕೊಂಡಿದ್ದು ಇದು ಜನರಲ್ಲಿ ಆತಂಕ ಮೂಡಿಸಿತ್ತು. ಸದ್ಯ ಭಾರತದಲ್ಲಿ ಫಂಗಸ್ ಇನ್ಫೆಕ್ಷನ್ಗೆ ಔಷಧವನ್ನು ಕಂಡುಹಿಡಿಯಲಾಗಿದೆ. ಡಾಕ್ಟರ್ ಶ್ರೀಕಾಂತ್ ಪೈ ನೇತೃತ್ವದ ತಂಡ ಫಂಗಸ್ ಇನ್ಫೆಕ್ಷನ್ಗೆ ಔಷಧವನ್ನು ಕಂಡುಹಿಡಿದಿದ್ದು, ಭಾರತ್ ಸಿರಮ್ಸ್ ಮತ್ತು ವ್ಯಾಕ್ಸಿನ್ ತಯಾರಕ ಘಟಕದ ಒಂದೇ ತಂಡವು ವಿಭಿನ್ನ ಮತ್ತು ಪರಿಣಾಮಕಾರಿ 4 ಉತ್ಪನ್ನಗಳನ್ನು ಅಭಿವೃದ್ಧಿಪಡಿಸಿದೆ. ಔಷಧವನ್ನು ಅಭಿವೃದ್ಧಿಪಡಿಸಿದ 7 ಜನ ವೈದ್ಯರ ತಂಡದ ನೇತೃತ್ವ ವಹಿಸಿದ ಹಿರಿಯ ವೈದ್ಯ ಡಾಕ್ಟರ್ ಶ್ರೀಕಾಂತ್ ಪೈ ಉಡುಪಿಯ ಗಂಗೊಳ್ಳಿಯವರಾಗಿದ್ದು, ಕರಾವಳಿಗರಿಗೆ ಇದು ಹೆಮ್ಮೆಯ ವಿಚಾರ. ಈ ಔಷಧವನ್ನು ರೋಗಿಯ ದೇಹಸ್ಥಿತಿ, ರೋಗ ಲಕ್ಷಣಕ್ಕೆ ಅನುಗುಣವಾಗಿ ವೈದ್ಯರು ನಿರ್ಧರಿಸುತ್ತಾರೆ. ಎಲ್ಲರೂ ಕಡ್ಡಾಯವಾಗಿ ಈ ಲಸಿಕೆ ಪಡೆದರೆ ಮಾತ್ರವೇ ಕೊರೋನಾದಿಂದ ನಮ್ಮನ್ನು ರಕ್ಷಿಸಿಕೊಳ್ಳಬಹುದು. ಲಸಿಕೆಯಿಂದ ಯಾವುದೇ ಅಡ್ಡ ಪರಿಣಾಮ ಇಲ್ಲ. ಲಸಿಕೆ ಕುರಿತು ಯಾರಿಗೂ ಭಯ ಬೇಡ. 9 ತಿಂಗಳ ಬಳಿಕ ಇನ್ನೊಮ್ಮೆ ಲಸಿಕೆ ಪಡೆಯಬೇಕಾಗಿ ಬರಬಹುದು. ಜೂನ್ ಕೊನೆಯ ಒಳಗೆ ಅಗತ್ಯಕ್ಕೆ ಬೇಕಾದಷ್ಟು ಲಸಿಕೆ ಪೂರೈಕೆ ಆಗಬಹುದು ಎಂದು ಡಾಕ್ಟರ್ ಶ್ರೀಕಾಂತ್ ಪೈ ತಿಳಿಸಿದ್ದಾರೆ. ಆದ್ದರಿಂದ ಇದಕ್ಕೆ ಒಂದು ತುಂಬ ದೊಡ್ಡ ಡಿಸ್ಅಡ್ವಾಂಟೇಜ್ ಇತ್ತು. ಇದು ತುಂಬ ಚೀಪ್ ಪ್ರಾಡಕ್ಟು, 300 ರೂಪಾಯಿಗೆ ಸಿಗ್ತಿತ್ತು ಒಂದು ವಾಯಲು. ಆದರೆ ಬಿಕಾಸ್ ಆಫ್ ದ ಟಾಕ್ಸಿಟಿ ಪ್ರೊಫೈಲು 2 ಬೇರೆ ಪ್ರಾಡಕ್ಟು ಮಾರ್ಕೆಟಲ್ಲಿ ಇಂಟ್ರೊಡ್ಯೂಸ್ ಆಗಿತ್ತು. ಒಂದು ಆಂಫೋಟೆರಿನ್ ಬಿ ಲಿಪಿಡ್ ಕಾಂಪ್ಲೆಕ್ಸು, ಇದು ಪೇಟೆಂಟೆಡ್ ಪ್ರಾಡಕ್ಟು, ಆನ್ಝಾನ್ ಅಂತ ಅವರು ಮಾಡ್ತಾಯಿದ್ರು. ಮತ್ತೊಂದು ಲೈಪೋಸೋಮಲ್ ಆಂಫೋಟೆರಿನ್ ಬಿ, ಗಿಲಿಯಾಡ್ ಲೈಫ್ ಸೈನ್ಸಸ್, ಇವರು ಸಹ ಇದು ಪೇಟೆಂಟೆಡ್ ಪ್ರಾಡಕ್ಟು. ಲೈಪೋಸೋಮಲ್ ಆಂಫೋಟೆರಿನ್ ಬಿ ಪೇಟೆಂಟು 2008ರಲ್ಲಿ ಎಕ್ಸ್ಪೈರ್ ಆಗುವುದು. ಆದ್ದರಿಂದ ನಾವು ಲೈಪೋಸೋಮಲ್ ಆಂಫೋಟೆರಿನ್ ಬಿ ಪ್ರಾಡಕ್ಟನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ತಗೊಂಡಿದ್ದು. ಇದು ಈಗ ಇಂಡಿಯಾದಲ್ಲಿ ಇದಕ್ಕೆ ಆ ಟೈಮಲ್ಲಿ 8,000ರಿಂದ 10,000 ರೂಪಾಯಿ ಕಾಸ್ಟ್ ಇತ್ತು. ಮತ್ತು ಆಂಫೋಟೆರಿನ್ ಬಿ ಲಿಪಿಡ್ ಕಾಂಪ್ಲೆಕ್ಸು 4,000ರಿಂದ 5,000 ಇತ್ತು. ಆದರೆ ಆಂಫೋಟೆರಿನ್ ಬಿ